ಅಥಣಿ ತಾಲೂಕಿನ ಶಾಲಾ ಮಕ್ಕಳನ್ನ ಕೆಲಸ ಮಾಡಲು ಹೇಳಿದ ಶಿಕ್ಷಕರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಕ್ಕಳಿಗೆ ಪಾಠ ಹೇಳಿಕೊಡುವ ಸಮಯದಲ್ಲಿ ಕೆಲಸಕ್ಕೆ ಹೇಳಿ ಭಂಡತನವನ್ನ ಮೆರೆದಿದ್ದಾರೆ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರು. ಸುಮಾರು ದಿನಗಳಿಂದ ಕೋಣೆಗಳಲ್ಲಿ ಬಿದ್ದಂತಹ ರಾಶಿ ರಾಶಿ ಹಂಚುಗಳನ್ನ ತೆಗೆಯಲು ಹೇಳಿ ಬೇಜವಾಬ್ದಾರಿತನವನ್ನ ಮೆರೆದಿದ್ದಾರೆ. ಹಳೆ ಕಟ್ಟಡದಿಂದ ಬೇರೆ ಕಡೆ ಸ್ಥಳಾಂತರ ಮಾಡುತ್ತಿದ್ದಾರೆ ಪುಟ್ಟ ವಿದ್ಯಾರ್ಥಿಗಳು. ಇಲ್ಲಿ ಏನಾದರೂ ಹುಳು ಹಾವು ಚೇಳು ಕಚ್ಚಿದ್ರೆ ಏನು ಗತಿ ಎಂಬುದು ಪಾಲಕರ ಆಕ್ರೋಶಕ್ಕೆ ಇದೀಗ ಕಾರಣವಾಗಿದೆ. ನೂರಾರು ಬಡ ವಿದ್ಯಾರ್ಥಿಗಳು ಪಾಠ ಕಲಿಯಲು ಸರ್ಕಾರಿ ಶಾಲೆಗೆ ಬಂದರೆ ಶಿಕ್ಷಕರು ಇಲ್ಲಿ ಕೆಲಸಕ್ಕೆ ಹೇಳ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ತಾಲೂಕಿನ ಅನೇಕ ಶಾಲೆಗಳಲ್ಲಿ ಕೆಲವು ಶಿಕ್ಷಕರು ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಂಡ ಸರ್ಕಾರದಿಂದ ಶಾಲೆಗಳ ಸುಧಾರಣೆಗೆ ಕೆಲವು ಕೆಲಸಗಳಿಂದ ಹಣ ಸಂದಾಯ ಮಾಡುತ್ತದೆ. ಇದನ್ನ ದೋಚಲು ಕೆಲವು ಶಿಕ್ಷಕರು ಈ ರೀತಿ ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಳ್ಳುತ್ತಾರೆ ಎಂಬ ಆರೋಪ ಇದೀಗ ಕೇಳಿ ಬರ್ತಾ ಇದೆ.